ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ 24ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಜ್ಞಾನದೀಪಿಗೆ ಪುರಸ್ಕಾರ, ಮುದ್ದು ಕೃಷ್ಣ, ಯಶೋಧಿ ಕೃಷ್ಣ ಫೋಟೋ ಮತ್ತು ವಿಡಿಯೋ ಸ್ಪರ್ಧೆಯ ವಿಜೇತರಿಗೆ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವು ಕುಂಪಲ ಬಾಲಕೃಷ್ಣ ಮಂದಿರದಲ್ಲಿ ನಡೆಯಿತು. ಬೆಂಗಳೂರಿನ ನಾರಾಯಣಗುರು ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಗೋವಿಂದ ಬಾಬು ಪೂಜಾರಿಯವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಸಾಮಾಜಿಕ ಕೆಲಸ ಮಾಡುವ ಸಂದರ್ಭ ಕಳಂಕ ಬರುವುದು ಸಾಮಾನ್ಯ. ಆದರೆ ಅದಕ್ಕೆಲ್ಲ ಅಂಜದೆ ಉತ್ತಮ ಕೆಲಸದತ್ತ ಗಮನ ಹರಿಸಿ ಹಾಗೂ ಸಮಾಜ ಗುರುತಿಸಿ ಗೌರವಿಸುತ್ತದೆ. ಸಂಪತ್ತನ್ನು ಅಡಗಿಸಿಟ್ಟುಕೊಳ್ಳುವ ಬದಲು ಕಷ್ಟದಲ್ಲಿದ್ದವರಿಗೆ ಕಿಂಚಿತ್ ಸಹಾಯ ಮಾಡುವುದು ಮುಖ್ಯ ಎಂದು ಹೇಳಿದರು. ಸೇಫ್ಟಾಕ್ ಕಂಪನಿ ಈಗ 5 ಸ್ಟೇಟಲ್ಲಿ ನಡೀತಾ ಇದೆ. ಅದರ ಜೊತೆಯಲ್ಲಿ ಪ್ರಜ್ಞಾಸಾಗರ್ ಹೋಟೆಲ್ ಆ್ಯಂಡ್ ರಿಸಾರ್ಟ್ಸ್ ಅಂತ ಒಂದು ಕಂಪನಿ ಇದೆ. ಅದರಲ್ಲಿ ಬೆಂಗಳೂರಲ್ಲಿ ಆಲ್ರೆಡಿ 5 ಹೋಟ್ಲು ನಡೀತಾ ಇದೆ. ಈಗ ಬೇರೆ ಬೇರೆ ಡಿಸ್ಟಿಕಲ್ಲೂ ಹೋಟ್ಲು ಬರುವಂಥ ಇದರಲ್ಲಿದೆ. ಅದರ ಜೊತೆಯಲ್ಲಿ ವರಲಕ್ಷ್ಮಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅಂತ ಸ್ಟಾರ್ಟ್ ಮಾಡಿದ್ದೇನೆ. ನಮ್ಮೂರಲ್ಲಿ ಮಹಿಳೆಯರಿಗೆ ಜಾಸ್ತಿ ಹೆಲ್ಪ್ ಆಗಲಿಕ್ಕೋಸ್ಕರ ಆ ಸೊಸೈಟಿ ಸ್ಟಾರ್ಟ್ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅಂತ ನಾನು ಸ್ಟಾರ್ಟ್ ಮಾಡಿದೆ. ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಏನಂದರೆ, ನನಗೆ ಎಜುಕೇಷನ್ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗಿದೆ, ಅದು ಮುಂದೆ ಬೇರೆಯವರಿಗೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಜುಕೇಷನ್ ರಿಲೇಟೆಡ್ ಆ ಟ್ರಸ್ಟಿಯನ್ನು ಸ್ಟಾರ್ಟ್ ಮಾಡಿದ್ದೇನೆ. ಆವಾಗ ಒಂದು 42 ಮಕ್ಕಳನ್ನು ಫಸ್ಟು ಅದರಲ್ಲಿ ದತ್ತು ತಗೊಂಡು ಅವ್ರ ಎಜುಕೇಷನ್ ರಿಲೇಟೆಡ್ ಪೂರ ನಮ್ಮ ಟ್ರಸ್ಟಿತು ಮಾಡ್ತಾಯಿದ್ದೆ. ಉದ್ಯಮಿ ಸಹಜ್ ರೈ ಪುತ್ತೂರ್ ಅವರು ಮಾತನಾಡಿ, ಸನಾತನ ಹಿಂದೂ ಧರ್ಮದಲ್ಲಿ ಹಲವು ಆಚರಣೆಗಳಿವೆ. ಆದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಕ್ಕಳಿಂದ ವಯೋಮಾನದವರು ಆಚರಿಸುವುದು ವಿಶೇಷ. ಕೊರೋನಾ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಆಚರಣೆ ನಿಂತಿರುವುದು ಖೇದಕರ. ಎಷ್ಟು ಕಷ್ಟ ಬಂದರೂ ಆಚರಣೆಗಳು ನಿಲ್ಲಬಾರದು ಎಂದು ಹೇಳಿದರು. ಆದರ್ಶಗಳು ಬಹುಶಃ ನಾವು ಸನಾತನ ಹಿಂದೂ ಧರ್ಮದಲ್ಲಿ ಅನೇಕ ಹಬ್ಬ ಆಚರಣೆಗಳನ್ನು ಮಾಡ್ತಾ ಇದ್ದಾವೆ. ಆದರೆ ಶ್ರೀಕೃಷ್ಣ ದೇವರ ಈ ಒಂದು ಅಷ್ಟಮಿ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ಮಕ್ಕಳಿಂದ ಹಿಡಿದು ಯುವಕರು ಅಥವಾ ವಯಸ್ಸಿನವರು, ಹಿರಿಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾನು ಬರುವಾಗ ಯೋಚನೆಯನ್ನು ಮಾಡಿದ್ದೆ, ಬಾಲಕೃಷ್ಣ ಮಂದಿರ ಇದ್ದಂದ್ರೆ ನಮ್ಮ ಊರಲ್ಲಿ ಹಲವಾರು ಮಂದಿರಗಳು, ಭಜನಾ ಮಂದಿರಗಳು, ಯೋಗ ಮಂಡಲ ಇರ್ತದೆ, ಆ ರೀತಿ ಮಂದಿರ ಇರ್ಬೋದಂತ. ಬಹುಶಃ ಈ ಮಂದಿರವನ್ನು ನೋಡಿದಾಗ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಒಂದು ಮಂದಿರ ಇದ್ದರೆ ಅದು ಬಾಲಕೃಷ್ಣ ಮಂದಿರ ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ಅತ್ಯಂತ ಸಂತೋಷವನ್ನು ಪಡ್ತಾ ಇದ್ದಾನೆ. ಅಷ್ಟಮಿ ಅನ್ನುವಂಥದ್ದು ನನಗೆ ಬಹಳ ಪ್ರೀತಿಯ ಹಬ್ಬ. ಯಾಕೆಂತ ಹೇಳಿದ್ರೆ, ನಾನು 4ನೇ ಕ್ಲಾಸ್ನಲ್ಲಿ ಇರುವಾಗ ಛದ್ಮವೇಷ ಸ್ಪರ್ಧೆ ಇತ್ತು ನಮ್ಮ ಊರಲ್ಲಿ. ಅದಕ್ಕೆ ಪ್ರಥಮ ಬಹುಮಾನವಾಗಿ ನನಗೆ 100 ರೂಪಾಯಿ ಸಿಕ್ಕಿತ್ತು. ಅದನ್ನು ಆ 100 ರೂಪಾಯಿಯನ್ನು ನೋಡಿದ್ದೆ ನಾನು ಮೊದಲ ಬಾರಿ ಆ ಒಂದು ಛದ್ಮವೇಷದಲ್ಲಿ ಭಾಗವಹಿಸಿದ ಕಾರಣ. ಎಸ್ಎಸ್ಎಲ್ಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಜ್ಞಾನದೀಪಿಗೆ ಪುರಸ್ಕಾರ, ಮುದ್ದು ಕೃಷ್ಣ, ಯಶೋಧಿ ಕೃಷ್ಣ ಫೋಟೋ ಮತ್ತು ವಿಡಿಯೋ ಸ್ಪರ್ಧೆಯ ವಿಜೇತರಿಗೆ ಪ್ರಶಸ್ತಿಯನ್ನು ವಿತರಿಸಲಾಯಿತು. ಮಂದಿರದ ಅಧ್ಯಕ್ಷ ಸತೀಶ್ ಕುಂಪಲ, ಬಿಜೆಪಿಯ ಜಿಲ್ಲಾಧ್ಯಕ್ಷ ಸುದರ್ಶನ್ ಎಂ, ಉಳ್ಳಾಲದ ಭಗವತಿ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷ ಸುರೇಶ್ ಭಟ್ನಗರ, ಗುತ್ತಿಗೆದಾರ ರಾಹುಲ್ ಬೆಳ್ತಂಗಡಿ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಮತಿ ಸೌಮ್ಯ ಸನದ ಮುಖ್ಯನ